ಕಂದಾಯ ಇಲಾಖಾ ಗ್ರಾಮ ಸೇವಕರ ಸಂಘದ ವತಿಯಿಂದ ನಿವೃತ್ತ ಗ್ರಾಮ ಸೇವಕರಿಗೆ ಸನ್ಮಾನ ಸಮಾರಂಭ ಇದೀಗ ನೆರವೇರುತ್ತಿದೆ. ಈ ಒಂದು ಸಭೆಗೆ ಅಧ್ಯಕ್ಷತೆ ವಹಿಸಿದ ನಮ್ಮ ಜಿಲ್ಲಾ ಅಧ್ಯಕ್ಷರ ಮೈಕಲ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ನಮ್ಮ ಈ ಸಭೆಗೆ ಮುಖ್ಯ ಅತಿಥಿಯಾಗಿ ನವೀನ್ ಉಪ ತಹಶೀಲ್ದಾರ್ ಸುರತ್ಕಲ್ ಇವರು ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಇನ್ನೊಬ್ಬರ ವಿದ್ಯಾಧರ್ ಸಿಟಿ ಹೊಸಕೂರಲ್ MD ಇವರು ಕೂಡ ನಮ್ಮ ಮುಖ್ಯ ಅತಿಥಿಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಕಾರ್ಯದರ್ಶಿಯವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ಇಲ್ಲಿ ಸೇರಿದಂತ ಎಲ್ಲಾ ಗ್ರಾಮ ಸೇವಕರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೂ ನಿವೃತ್ತ ಗ್ರಾಮ ಸೇವಕರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಇದೀಗ ನಮ್ಮ ಅಭ್ಯಾಗತರಾದಂತ ಉಪ ತಹಶೀಲ್ದಾರ್ ನವೀನ್ ಇವರಿಗೆ ಪುಸ್ತಕ ಕೊಡುವ ಮೂಲಕ ಅವರನ್ನು ಸ್ವಾಗತಿಸಿದರೆ ಕೃಷ್ಣಪ್ಪರು. ಹಾಗೆ ಇನ್ನೊಂದು ಮುಖ್ಯ ಅತಿಥಿಯಾದಂತ ನವೀನ್ ಇವರಿಗೆ ರಾಘವಗೌಡ ಇವರು ಪುಸ್ತಕ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು ಸರ್ ತಮಗೆ. ಮುಂದೆ ಸನ್ಮಾನ ಬಂಟ್ವಾಳ ತಾಲೂಕಿನ ಸನ್ಮಾನ ಸಂಜೀವ ಮಂಚಿ ಇವರು 1982ರಿಂದ 1925 ತನಕ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸೇವಕರಿಗೆ ಸೇವೆ ಸಲ್ಲಿಸಿ ಇದೀಗ ನಿವೃತ್ತರಾಗಿದ್ದಾರೆ. ಹಾಗೆ ಪುರುಷೋತ್ತಮ ತುಂಬೆ ಇವರು ಕೂಡ ಕಂದಾಯ ಇಲಾಖೆಯಲ್ಲಿ 32 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ತುಂಬೆ ಹಾಗೂ ಕಳ್ಳಿಗೆ 2 ಗ್ರಾಮಗಳಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಸೀತಾರಾಮ ಸಪಲ್ಯ ಇವರು 1987ರಿಂದ 2026 ತನಕ 38 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸೇವಕರಿಗೆ ಸೇವೆ ಸಲ್ಲಿಸಿದ್ದಾರೆ. ಈ ಮೂವರಿಗೂ ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಳು ಸನ್ಮಾನಿಸಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ. ಸಂಜೀವ ಮಂಚಿ ಬಂಟ್ವಾಳ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ 1982ರಿಂದ 1925 ತನಕ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಗೊಂಡಿದ್ದಾರೆ. ಅವರಿಗೆ ಮುಖ್ಯ ಅತಿಥಿಗಳು ಸನ್ಮಾನಿಸುತ್ತಿದ್ದಾರೆ. ಮುಂದೆ ಪುರುಷೋತ್ತಮ ತುಂಬೆ ಇವರು ಕೂಡ ಕಂದಾಯ ಇಲಾಖೆಯಲ್ಲಿ 32 ವರ್ಷಗಳ ಕಾಲ ಗ್ರಾಮ ಸಹಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರನ್ನು ಸನ್ಮಾನಿಸಬೇಕು ಅಂತೇಳಿ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಸೀತಾರಾಮ ಸಪಲ್ಯ ಇವರು 1887ರಿಂದ 2026 ತನಕ 38 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸೇವಕರಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಗೊಂಡಿದ್ದಾರೆ. ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು. ಸನ್ಮಾನ ಮಾಡಿದವರಿಗೆ ಹಾಗೂ ಸನ್ಮಾನ ಸ್ವೀಕರಿಸಿದವರಿಗೆ ಧನ್ಯವಾದಗಳು. ಮೂಡಬಿದ್ರೆ ಮತ್ತು ಸುಳ್ಯ ತಾಲೂಕು ಸೀತಾರಾಮಗೌಡ ತೆಂಕ ನಿಜಾರು 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಉಮೇಶ್ ಸಿತ್ತಾಡಿ ಇವರು 30 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸೇವಕರಿಗೆ ಸೇವೆ ಸಲ್ಲಿಸಿದ್ದಾರೆ. ಸುಳ್ಯ ತಾಲೂಕಿನಲ್ಲಿ ಸೋಮಪ್ಪಗೌಡ ಅವರು ಸಾಧಾರಣ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಮಗನಾದ ಧೀರಜ್ ಅವರು ಪ್ರಶಸ್ತಿ ಸನ್ಮಾನ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇವೆ. ಮುಖ್ಯ ಅತಿಥಿಗಳು ಸನ್ಮಾನ ಮಾಡಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ. ಮೊದಲಿಗೆ
ಸೀತಾರಾಮಗೌಡ ತೆಂಕಮಿಜಾರು. ಸೀತಾರಾಮಗೌಡ ತೆಂಕಮಿಜಾರು 38 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ಸನ್ಮಾನ ಸ್ವೀಕರಿಸುತ್ತಿದ್ದಾರೆ. ಮತ್ತೊಬ್ಬ ನಿವೃತ್ತ ಗ್ರಾಮ ಸೇವಕ ಉಮೇಶ ಸಿದ್ದಾಡಿ ವಾಲ್ಪಾಡಿ, ಇವರು 30 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರನ್ನು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತಿದ್ದೇವೆ ಮುಖ್ಯ ಅತಿಥಿಗಳಲ್ಲಿ. ಮುಂದೆ ಸುಳ್ಯ ತಾಲೂಕಿನ ಸೋಮಪ್ಪಗೌಡ, ಇವರು 35 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗನಾದ ಧೀರಜ್ ಇವರು ಸನ್ಮಾನ ಸ್ವೀಕರಿಸಬೇಕು ವಿನಂತಿಸಿಕೊಳ್ತಿದ್ದೇವೆ. ಮುಂದೆ ಮಂಗಳೂರು ತಾಲೂಕಿಂದ ಗ್ರಾಮ ಸಹಾಯಕಿಯಾಗಿ ಸೇವೆ ನಿವೃತ್ತಿ ಈಗ ಕರ್ತವ್ಯದಿಂದ ನಿವೃತ್ತಿಗೊಂಡಂತಹ ಗೀತಾ ಜಪ್ಪಿನ ಮಗನ ಗೀತಾ ಇವರು ನಮ್ಮಿಂದ ಸನ್ಮಾನ ಸ್ವೀಕರಿಸಬೇಕಾದ ವಿನಂತಿಸಿಕೊಳ್ತಿದ್ದೇವೆ. ಅತಿಥಿಗಳು ಅವರನ್ನು ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ. ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಬೇಕು ಹಾಗೂ ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಶೀತಲ್ ಅವರು ಬನ್ನಿ. ನಮ್ಮ ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾದ ಶೀತಲ್ ಗ್ರಾಮ ಸೇವಕರು ಇವರು ಅತ್ಯಧಿಕ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಎಷ್ಟೋ ಜನರ ಜೀವವನ್ನು ಉಳಿಸಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮ ಸಹಾಯಕರ ಸಂಘದ ಪರವಾಗಿ ಈ ನಿವೃತ್ತ ಗ್ರಾಮ ಸಹಾಯಕರ ಸನ್ಮಾನದೊಂದಿಗೆ ಅವರಿಗೆ ಈ ಒಂದು ಸನ್ಮಾನವನ್ನು ನೆರವೇರಿಸಲು ನಾವು ಇಚ್ಛಪಟ್ಟಿದ್ದೇವೆ. ಆದ್ದರಿಂದ ಶೀತಲ್ ಇವರು ವೇದಿಕೆಗೆ ಬರಬೇಕಾಗಿ ನಾವು ವಿನಂತಿ ಮಾಡ್ತಿದ್ದೇವೆ. 34 ಬಾರಿ ರಕ್ತದಾನ ಮಾಡಿದ್ದಾರೆ ಹಾಗೂ 13 ಬಾರಿ STP. ಇನ್ನು ಕೆಲವು ಸಾಧನೆ ಮಾಡಿದಂತಹ ಗ್ರಾಮ ಸೇವಕರು ತೆರೆಮರೆಯಲ್ಲಿ ಇರಬಹುದು. ಮುಂದಿನ ದಿನದಲ್ಲಿ ಅವರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದಂತಹ ಅತಿಥಿಗಳಲ್ಲಿ ನಮ್ಮ ನವೀನ್ ಉಪ ತಹಶೀಲ್ದಾರರು ನಮ್ಮನ್ನು ಉದ್ದೇಶಿಸಿ ಚುಟುಕಾಗಿ 2 ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವ ನಮ್ಮ ಗಣ್ಯ ವ್ಯಕ್ತಿಗಳೇ, ಪದಾಧಿಕಾರಿಗಳೇ ಹಾಗೂ ಆಗಮಿಸಿರುವ ಅತಿಥಿಗಳೇ ಹಾಗೂ ನಮ್ಮ ಎಲ್ಲ ಗ್ರಾಮ ಸಹಾಯಕರೇ, ಮಾತಾಡೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಅದೇ ನಮ್ಮ ಗ್ರಾಮ ಸಹಾಯಕರು ಅತಿ ಆತ್ಮೀಯರಾದ್ರಿಂದ ನಾನು ಏನಾದರೂ 2 ಮಾತಾಡಬೇಕು ಅಂತ ಅನಿಸ್ತೇನೆ. ನಾನು ಸಹ 89ರಲ್ಲಿ ಕೆಲಸಕ್ಕೆ ಸೇರಿದ್ದೇನೆ. ಆಗದ ಗ್ರಾಮ ಸಹಾಯಕರು ಬೆರಳೆಣಿಕೆಯಲ್ಲಿ ಇರ್ಲಿಕ್ಕೂ ಸಾಕು, ಇಲ್ಲದಿರ್ಲಿಕ್ಕೂ ಸಾಕು. 89ನಲ್ಲಿ ನಾನು ಜಾಬಿಗೆ ಸೇರಿದ್ದೇನೆ. ಪುತ್ತೂರಲ್ಲಿ ಸೇರಿ ಪ್ರಪ್ರಥಮವಾಗಿ. ಆ ಟೈಮ್ನವರಿಗೆ ಇದ್ದಾರೆ ಪೂರ್ಣಿಮಾ ಇದ್ದಾರೆ, ಕೆಲವರು ಇದ್ದಾರೆ. ಹಾಗೆ ಏನಿಲ್ಲ, ಇವತ್ತಿನ ಈ ಸಮಾರಂಭ ಭಾರಿ ಖುಷಿ ಆಯ್ತು ನಮಗೆ. ಹೇಗಂತ ಹೇಳಿದ್ರೆ ಗ್ರಾಮ ಸಹಾಯಕನವರಿಗೆ ಸನ್ಮಾನ ಮಾಡುವುದು ತಾಲೂಕಿನಲ್ಲಿ ಭಾರಿ ಕಡಿಮೆ. ಕ್ಲರ್ಕ್, ತಹಶೀಲ್ದಾರ್ ಯಾರಾದ್ರೂ ನಿವೃತ್ತಿ ಆಗುವಾಗ ಸನ್ಮಾನ ಮಾಡ್ತಾರೆ. ಆದ್ರೆ ಇದು ಮಾಡಿದ್ದು ಭಾರಿ ಒಳ್ಳೆ ಕೆಲಸ. ಇದನ್ನೇ ಮುಂದುವರಿಸಬೇಕು. ಹೇಗಂತ ಹೇಳಿದ್ರೆ ಮೈಕಲ್ ಮತ್ತು ಪದಾಧಿಕಾರಿಗಳೆಲ್ಲ ಒಳ್ಳೆ ಅಧ್ಯಕ್ಷರು ಎಲ್ಲ. ನಮ್ಮ ಹುಡುಗ ಸಿದ್ದ ರಕ್ಷಿತ್ ಇದ್ದಾನೆ, ನನ್ನ ಹುಡುಗ, ನನ್ನ ಆತ್ಮೀಯ ಅಂತ ನನ್ನ ಮಕ್ಕಳಾಗಿ ನೋಡ್ತೇನೆ ಅವರನ್ನು. ತುಂಬಾ ಒಳ್ಳೆ ಹುಡುಗ. ಎಂತ ಕೆಲಸ ಆಗುದಿಲ್ಲ ಅಂತ ಅವರು ಲೈಫಲ್ಲಿ ಹೇಳಿಲ್ಲ, ಇನ್ನೂ ಹೇಳುದಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ.
ಹಾಗೆ ಗ್ರಾಮ ಸಹಾಯಕನವರನ್ನು ಸ್ವಲ್ಪ ಒಳ್ಳೆ ರೀತಿಯಿಂದ ನೋಡ್ಬೇಕು ಎಲ್ಲರೂ. ನಾನು ಫಸ್ಟ್ ಟೈಮ್ 300 ರೂಪಾಯಿನ ಸಂಬಳ ಇತ್ತು. ನಾನು 89 ನಲ್ಲಿ ಗ್ರಾಮ ಸಹಾಯಕ, ನಾನು ಅಲ್ಲಿ ಕ್ಲರ್ಕ್ ಆಗಿದ್ದೆ ಇಲ್ಲಿ ಪುತ್ತೂರು ತಾಲೂಕು ಆಫೀಸಲ್ಲಿ. ಆಗ 300 ರೂಪಾಯಿ ಸಂಬಳ ಕೊಡ್ತಿದ್ದೆ ನಾನು. ಚೀಟ್ ಎಲ್ಲ ಇತ್ತು ಅಲ್ಲಿ, ಅವರಿಗೆ ಬಟವಾಡೆ ಮಾಡ್ತಾ ಇದ್ದೆ ನಾನು. ಹೌದು, ಹಾಗೆಲ್ಲ ಇತ್ತು. ಆದ್ರೂ ಬೇಸರ ಸಂಗತಿ ಅಂತ ಹೇಳಿದ್ರೆ ಇಷ್ಟು ವರ್ಷ ನಂತರ ಬಂದವರೆಲ್ಲ ಪರ್ಮನೆಂಟ್ ಆದ್ರು ಮತ್ತು ಎಲ್ಲ ಆದ್ರು ನಿಮ್ಮದು ಬಾರಿ ಹಿಂದೆ ಉಳಿದಿದೆ ಅಂತ ಹೇಳಿಕೆ ತುಂಬಾ ಬೇಸರ ಆಗ್ತದೆ, ತುಂಬಾ ಬೇಸರ ಆಗ್ತದೆ. ಹೇಗೆಂತ ಹೇಳಿದ್ರೆ ಒಂದು ಎಲ್ಲರಿಗೂ ಆಸೆ ನಿವೃತ್ತಿ ಆಗುವಾಗ ಏನಾದ್ರು ಒಂದು 10-20 ಲಕ್ಷ ಆದ್ರೂ ಒಂದು ಕೈಗೆ ಸಿಕ್ಕಿದ್ರೆ ನಮ್ಮ ಮಕ್ಕಳು ನಮ್ಮನ್ನು ಒಳ್ಳೆ ರೀತಿ ನೋಡ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳು ಹಣ ಇದ್ರೆ ಮಾತ್ರ ನಮ್ಮನ್ನು ನೋಡುದು ಹೊರತು ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಸೇರಿಸಿ ನಾನು ಹೇಳೋದು ಎಲ್ಲರಲ್ಲ. ಆಗಿರುವಾಗ ಈಗೇನು 5 ಲಕ್ಷ ಕೊಡ್ತಾರ, 5 ಲಕ್ಷ ಕೊಡುವಾಗ ಏನೋ ಮೈಕಲ್ ಅವ್ರು ಮಾಡಿದ್ರು, ಅದನ್ನೊಂದು 10 ಆದ್ರೂ ಮಾಡಿದ್ರೆ ಬಚಾವ್. ಅಟ್ಲೀಸ್ಟ್ ಪಪ್ಪಡ 10 ಲಕ್ಷ ಉಂಟು ಮಾರ. ಮತ್ತೊಂದು ಪೆನ್ಷನ್ ಎಷ್ಟು ಬೇಡ, 1,000-2,000 ತಿಂಗಳಿಗೆ ಸಿಗ್ಲಿ, ಖುಷಿ ಆಗ ಅಂತದ್ದು ಮಾಡಿ. ಅಂತ ಸರ್ಕಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ, ಎಲ್ಲರೂ ಸೇರಿ ಪ್ರಯತ್ನ ಮಾಡ್ಬೇಕು ಅಂತ ನಮ್ದೊಂದು ಆಸೆ. ನಮ್ಮ ರಕ್ಷಿತ್ ಇದ್ದಾನೆ ಅಂತ ಹೇಳ್ತೇನೆ, ಯಾವ ಬೆಂಗಳೂರಿಗೆ ಹೋಗಿದ್ರೆ ಈ ಪೋಮಾರ ಟೆನ್ಷನ್ ನೋಡ್ಕೊಚ್ಚಿ ಆಫೀಸ್ ಕೆಲಸ ಹಾಕೊಂಡು ಪ್ರತಿ ಸಲ ಹೇಳ್ತೇನೆ, ಹೋಗು ಏನಾದ್ರು ಮಾಡಿ. ಮತ್ತು ಮೈಕಲ್ ಒಳ್ಳೆ ಕಟ್ಟಿದ್ದಾರೆ, ದೇವರ ದಯದಿಂದ ನಾನು ಹೇಳುದಲ್ಲ, ಒಳ್ಳೆ ಕಟ್ಟಿದ್ದಾರೆ ಅವರು ಎಲ್ಲ. ಏಕೆಂತ ಹೇಳಿ ನಾವು ಅಧಿಕಾರಿಗಳನ್ನೇ ಹೊಂದಿಕೊಂಡು ಹೋದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ರಾಜಕೀಯದವರು ಸಹ ನಾವು ಒಳ್ಳೆ ಮಾಡಿಕೊಂಡು ಹೋದ್ರೆ ಬದುಕಿದೆ. ಏಕೆಂದ್ರೆ ಈಗ ಗವರ್ಮೆಂಟ್ ಒಳ್ಳೇದುಂಟು. ಮೈಕಲ್ ಅವರು ಒಳ್ಳೆ ಇಲ್ಲಿಯ ಉಸ್ತುವಾರಿ ಸಚಿವರ ಹತ್ರ ಆಗ್ಲಿ ಯಾರು ತುಂಬಾ ಒಳ್ಳೆಯವರು ಇದ್ದಾರೆ, ಅಂದ್ರೆ ಅವ್ರಿಗೆ ಇಟ್ಕೊಂಡಿದ್ದಾರೆ ಅವರು. ಆ ರೀತಿ ಎಲ್ಲರೂ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಈಗ ನಿಮ್ದು ಪರ್ಮನೆಂಟ್ ಆಯ್ತು, ಪಾಸ್, ಸ್ವಲ್ಪ ಹಣ ಖರ್ಚು ಆಗ್ಬೋದು, ಕೊಳ್ಳಿಗೆ ಇರ್ಬೋದು. ಎಲ್ಲ ಗ್ರಾಮ ಸಹಾಯಕರು ಸೇರಿಸಿ ಕೊಟ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹೇಳ್ತೇನೆ ನಾನು. ಅದಕ್ಕೆ ಸ್ವಲ್ಪ ಕಂಜಿ ಇದ್ದಾರೆ, ಕೆಲವೆಲ್ಲ ಹಣ ಹಾಳು ಮಾಡುವವರು ಸಹ ಇದ್ದಾರೆ, ಇಲ್ಲ ಅಂತಿಲ್ಲ. ಹಣವನ್ನು ದೊಡ್ಡ ಅಮೌಂಟ್ ಸಿಗಿದುಕೊಳ್ಳಿ ಅದನ್ನು ದೊಡ್ಡಾಯಿಸಿ ಹೋಗುವವರು ಸಹ ಇದ್ದಾರೆ ಎಲ್ಲದು. ಆದರೂ ಒಂದು ಮೈಕಲ್ ಅಂತ ಒಳ್ಳೆ ವ್ಯಕ್ತಿಯೊಂದಿಗೆ ಸೇರಿ ಒಂದು ತಿಂಗಳಿಗೆ ಒಂದು ಸ್ವಲ್ಪ ಮತ್ತೊಂದು ಪರ್ಮನೆಂಟ್ ಆಗಲಿಕ್ಕೆ ತಿಂಗಳಿಗೆ ಒಂದು 5,000 ಆದ್ರೂ ಪೆನ್ಷನ್ ಬರ್ಲಿಪ್ಪ, ಹೆಚ್ಚಲ್ಲದಿದ್ರು ಅಟ್ಲೀಸ್ಟ್ ಒಂದು ಮತ್ತಿಗೆ ಆದ್ರೂ ಆಗ್ತದೆ ಅಂತ ಹೇಳಿ ಇಷ್ಟನ್ನು ಹೇಳ್ತೇನೆ ನಾನು. ಮತ್ತು ಏನಾದ್ರೂ ನನ್ನಿಂದ ಏನು ಹೇಳಲಿಕ್ಕಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್. ಏನೋ ಸನ್ಮಾನ ಮಾಡಿದ್ದೀರಿ, ನಾನು ಕರೆದರು, ನಾನು ಬಂದೆ. ಯಾಕಂದ್ರೆ ಬರ್ಬೇಕು, ನನ್ನ ಮನೆಯಲ್ಲಿ ನನ್ನ ಪಕ್ಷಂತ ಹಾಕೊಂಡಿದ್ದು. ಆದ್ರೂ ನಮ್ಮ ರಕ್ಷಿತ್ ಹೇಳಿದ, ಮೈಕಲ್ ಫೋನ್ ಮಾಡಿ ಹೇಳಿದ್ರು, ರಕ್ಷಿತ್ಗೋಸ್ಕರ ನಾವು ಯಾವ್ದಕ್ಕೂ ರೆಡಿ ಇದ್ದೇವೆ. ಒಳ್ಳೆ ಹುಡುಗ, ಒಳ್ಳೆ ಕೆಲಸಗಾರ, ಹಾಗೆ ನಾನು ಬಂದೇನೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು. ತಮಗೂ ಧನ್ಯವಾದ ಸರ್. ಮುಂದೆ ನಮ್ಮ ಇನ್ನೊಂದು ಮುಖ್ಯ ಅತಿಥಿ ವಿದ್ಯಾಧರ ಸಿಟಿ ಹೊಸಕುರಲ ಇದರ ಮ್ಯಾನೇಜರ್ ತಾವು ಚುಟುಕಾಗಿ ಒಂದೆರಡು ಇದನ್ನು ನುಡಿ ಆಡಬೇಕು ಅಂತ ವಿನಿಸ್ಕೊಳ್ತಿದ್ದೇವೆ ಸರ್. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸಂಘದ ಅಧ್ಯಕ್ಷರು ಆದಂತಹ ಶ್ರೀಯುತ ಮೈಕಲ್ ರವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರಮುಖ ಬಂಧುಗಳೇ, ಬಹುಶಃ ಒಂದು ಅನಿರೀಕ್ಷಿತವಾಗಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಕ್ಕಿದೆ. ಈಗಾಗಲೇ ಕೊನೆಯ ಸೌಭಾಗ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಅನ್ಸರ್ ಹೇಳಿದ್ರೆ ಈಗ ಒಂದು ಕಾರ್ಯಕ್ರಮ ಉಂಟು, ಬರಬೇಕು ನೀವು ಅಂತ ಹೇಳಿಕೊಂಡು ಒಂದು 1/4 ಗಂಟೆ ಅಲ್ಲಿ ಸ್ವಲ್ಪ ಕಾರ್ಯಕ್ರಮ ತಡ ಆದ ಕಾರಣ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಆದರೂ ಅನ್ಸರ್ ಅವರು ಕರೆಯುವಾಗ ಮತ್ತೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನನ್ನ ಊರಿನ ಪರಿಸರದಲ್ಲಿ ಆಗ್ತಾ ಇದೆ ಎನ್ನುವಾಗ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ಅಂತ ಹೇಳಿಕೊಳ್ತೇನೆ. ಇಲ್ಲಿ ನಿವೃತ್ತ ಗ್ರಾಮ ಸಹಾಯಕರಿಗೆ ಸನ್ಮಾನ ಅಂತ ಉಂಟು. ಗ್ರಾಮ ಸಹಾಯಕರ ಸಂಘ, ಗ್ರಾಮ ಸಹಾಯಕರ ಕೆಲಸವನ್ನು ನಾನು ನೋಡಿದ್ದೇನೆ. ನಮಗೊಬ್ಬರು ಹತ್ತಿರದವರು ಇಲ್ಲಿದ್ದರು, ಹಾಗೆ ಬರುವಾಗಲೇ ಗೋಪಾಲಣ್ಣ ಸಿಕ್ಕಿದ್ರು. ಅವರ ಕೆಲಸವನ್ನು ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅವರು ಎರಡೆರಡು ನಮ್ಮನೆಯಲ್ಲಿ ದುಡಿತಾರೆ. ಒಂದು ಹಗಲಲ್ಲಿ ಗ್ರಾಮ ಸಹಾಯಕರಾಗಿ ಸರ್ಕಾರದ ಕೆಲಸ, ಮತ್ತೊಂದು ಅವರದ್ದು ಪಾರಂಪರಿಕ ವೃತ್ತಿ ಇದೆ, ಅದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆ ಎರಡರಲ್ಲೂ ನನಗೆ ಅವರು ಸಿಗ್ತಾರೆ. ನಮ್ಮ ವೃತ್ತಿ ಹಾಗೆ ಇರ್ತದೆ. ಹಾಗಾಗಿ ಅವರನ್ನು ಬಲ್ಲಂತಹ ನಾನು ಆ ಗ್ರಾಮ ಸಹಾಯಕರ ಕೆಲಸ ಯಾವುದಿರ್ಬೋದು, ಹೇಗಿರ್ಬೋದು ಎನ್ನುವುದನ್ನು ಚೆನ್ನಾಗಿ ತಿಳಿದಿದ್ದೇನೆ. ಕಷ್ಟದ ಕೆಲಸ, ಅದರಲ್ಲೂ ಸರ್ಕಾರದ ಕೆಲಸ ಅಂತ ಹೇಳುವಾಗ ನಾವು ಹೇಳ್ತೇವೆ ಅದು ದೇವರ ಕೆಲಸ ಅಂತ ಹೇಳಿದರೆ, ಕೆಲಸ ಯಾವುದಿದ್ರೂ ದೇವರ ಕೆಲಸವೇ, ಅದು ಸಣ್ಣದಿರಲಿ ದೊಡ್ಡದಿರಲಿ. ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವು ಹೇಳಿಕೊಂಡು ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದಾಗ ಖಂಡಿತವಾಗಿಯೂ ಜನ ಗುರುತಿಸ್ತಾರೆ, ಅದನ್ನು ಸರ್ಕಾರವೂ ಗುರುತಿಸ್ತದೆ. ಈಗಾಗಲೇ ಅವರು ಮಾತನಾಡುವಾಗ ಹೇಳಿದರು, ಕಾಯಂ ಆಗದವರಿದ್ದಾರೆ ಅಂತ ಹೇಳಿಕೊಂಡು. ಕಾಯಂ ಆದರೆ ಒಳ್ಳೆಯದು, ಸರ್ಕಾರಿ ಕೆಲಸ ಅದು ಕಾಯಂ ಆದರೆ ಖಂಡಿತವಾಗಿಯೂ ಒಂದು ನಿವೃತ್ತಿಯನ್ನು ಪಡೆಯುವಾಗ ಪಿಂಚಣಿ, ಅದರ ಜೊತೆಗೆ ಒಂದಷ್ಟು ಸೌಲಭ್ಯಗಳು
ಎಲ್ಲವೂ ದೊರೆಯುತ್ತದೆ. ಮಕ್ಕಳು ನೋಡ್ತಾರೆ ಇಲ್ಲವೋ ಬೇರೆ ವಿಷಯ, ಆದರೆ ನಮ್ಮ ಭದ್ರತೆಗೆ ಒಂದು ಸೌಲಭ್ಯಗಳು ದೊರೆಯುವಂತಹ ರೀತಿಯಲ್ಲಿ ಈ ಗ್ರಾಮ ಸಹಾಯಕರ ಸಂಘ ಪ್ರಯತ್ನಿಸಲಿ. ಆ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಫಲ ಸಿಗಲಿ. ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ, ಪ್ರಾಮಾಣಿಕೆಯಿಂದ ಮಾಡಿ. ನಿಮಗೆ ಖಂಡಿತವಾಗಿಯೂ ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ನಿಷ್ಠೆಗೆ ದೇವರ ಅನುಗ್ರಹ ಖಂಡಿತವಾಗಿಯೂ ಸಿಗ್ತದೆ. ನಾವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಆ ಒಳ್ಳೆಯ ಕೆಲಸದ ಪ್ರತಿಫಲ ಅದು ಒಂದಲ್ಲ ಒಂದು ರೀತಿಯಿಂದ ನಮಗೆ ದೊರಕುತ್ತದೆ. ಅದು ನಾವು ಒಳ್ಳೆಯದನ್ನು ಯಾರಿಗೆ ಮಾಡಿದ್ದೇವೆ ಅವರೇ ನಮಗೆ ಒಳ್ಳೆಯದನ್ನು ಮಾಡಬೇಕಿಲ್ಲ, ಅದು ನಮಗೆ ಇನ್ನೊಬ್ಬರು ಯಾರಾದರೂ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಮಾಡ್ತಾರೆ. ಅಂತಹ ಒಂದು ಒಳ್ಳೆಯ ನಂಬಿಕೆಯಿಂದ ನಿಮಗೆಲ್ಲರಿಗೂ ಶುಭವಾಗಲಿ. ಒಳ್ಳೆಯ ಕೆಲಸದ ಮೂಲಕ ಜನಪ್ರೀತಿಯನ್ನು ಮಾಡಲಿ. ಸರ್ಕಾರದ ಕೆಲಸ ಅಂತ ಹೇಳುವಾಗ ನೇರವಾಗಿ ಸರ್ಕಾರದೊಡನೆ ಯಾವ ಕೆಲಸವೂ ಆಗುವುದಿಲ್ಲ. ಸರ್ಕಾರದಲ್ಲಿ ಕೆಲಸ ಮಾಡುವವರು ಯಾರು ಅಂತ ಹೇಳಿದರೆ ಹೀಗೆ ಗ್ರಾಮ ಸಹಾಯಕರು, ಅವರ ಮೇಲಿನ ಅಧಿಕಾರಿಗಳು, ಅವರೆಲ್ಲರೂ ಸರ್ಕಾರದ ಭಾಗಗಳು. ಯಾರು ಏನೇ ಮಾಡಿದರೂ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಅಥವಾ ಸರ್ಕಾರಕ್ಕೆ ಒಳ್ಳೆಯ ಹೆಸರು. ನಿಮ್ಮಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲಿ, ನಿಮ್ಮನ್ನು ಗುರುತಿಸುವಂತಾಗಲಿ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ನಿವೃತ್ತ ಗ್ರಾಮ ಸಹಾಯಕರಿಗೆ ಈಗಾಗಲೇ 7 ಮಂದಿಗೆ ಸನ್ಮಾನವನ್ನು ಮಾಡಿದ್ದಾರೆ. ನಿವೃತ್ತಿಯ ನಂತರದ ಜೀವನ ಏನು ಎನ್ನುವುದನ್ನು ಎಲ್ಲರೂ ತಿಳಿದಿದ್ದೀರಿ. ಕೆಲವು ಸಲ ಏಕತಾನತೆ ಕಾಡ್ತದೆ, ಕೆಲವು ಸಲ ಯಾವುದೇ ರೀತಿಯಲ್ಲಿ ಒಂದು ಮನಸ್ಸಿಗೆ ತೊಂದರೆ ಆಗ್ತದೆ. ಈ ರೀತಿಯಲ್ಲಿ ನನ್ನನ್ನು ಸೇರಿಸಿದರೆ ನಾನು ನಿವೃತ್ತಿ ಅಂಚನ್ನು ಕಳೆದವನೇ, ಆದರೂ ಕೂಡ ನಿವೃತ್ತಿ ಆದರೂ ಕೂಡ ನಿಮ್ಮ ಪ್ರವೃತ್ತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಜಕ್ಕೆ ಉಪಕಾರ ಆಗುವಂತಹ ಕೆಲಸದಲ್ಲಿ ನೀವೆಲ್ಲರೂ ತೊಡಗಿಸಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು ಸರ್. ಮುಂದೆ ಕೊನೆ ಹಂತ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ನಮ್ಮಲ್ಲಿ ಆಸೀನರಾಗಿರುವಂತಹ ನವೀನ್ ಉಪತಹಶೀಲ್ದಾರ್ ಇವರಿಗೆ ಎಲ್ಲ ನಮ್ಮ ಗ್ರಾಮ ಸಹಕಾರ ಸಂಘದ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇವೆ. ಹಾಗೆ ಇನ್ನೊಂದು ಮುಖ್ಯ ಅತಿಥಿಯಾದ ವಿದ್ಯಾಧರ್ ಶೆಟ್ಟಿ ಹೊಸಕೂರಲ್, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್, ಇವರಿಗೂ ಕೂಡ ನಮ್ಮೆಲ್ಲ ಗ್ರಾಮ ಸಹಕಾರ ಸಂಘದವರಿಗೆ ಧನ್ಯವಾದಗಳು ಅರ್ಪಿಸಿದ್ದೇವೆ. ಹಾಗೆ ವೇದಿಕೆಯಲ್ಲಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗೂ ಧನ್ಯವಾದಗಳು ಅರ್ಪಿಸಿದ್ದೇವೆ. ಹಾಗೂ ವೇದಿಕೇತರ ನಮ್ಮ ಗ್ರಾಮ ಸಹಕರು ಹಾಗೂ ನಿವೃತ್ತ ಗ್ರಾಮ ಸಹಕರು ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಅರ್ಪಿಸಿದ್ದೇವೆ, ಮುಕ್ತಾಯಗೊಳಿಸಿದ್ದೇವೆ.